ಮಂಗಳೂರು ಬೈಸಿಕಲ್ ಕ್ಲಬ್ನ ಸದಸ್ಯ ಜೋಸೆಫ್ ಪಿರೇರಾ ಅವರು ಭಾರತದ ಪ್ರಥಮ ಟ್ರೆಕ್ ಸೆಂಚುರಿ ಚಾಲೆಂಜ್ ಸೈಕ್ಲಿಂಗ್ ಸ್ಪರ್ಧೆಯ 4 ಹಂತಗಳಲ್ಲಿ ಗೆದ್ದ ದೇಶದ ಏಕೈಕ ಸೈಕಲ್ ಸವಾರ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಬಗ್ಗೆ ಒಂದು ವಿಶೇಷ ವರದಿ ಬರ್ತಾ ಇದೆ ನೋಡಿ. ಆಗಸ್ಟ್ ತಿಂಗಳಲ್ಲಿ ನಡೆದ ಈ ಸೈಕ್ಲಿಂಗ್ ಸ್ಪರ್ಧೆ ಒಟ್ಟು 50 ದಿನಗಳ ಪರ್ಯಂತ ನಡೆದಿತ್ತು. ದೇಶದ ವಿವಿಧೆಡೆಗಳ 3400ಕ್ಕೂ ಅಧಿಕ ಸೈಕಲ್ ಸವಾರರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಮೊದಲ ಹಂತದಲ್ಲಿ ಪ್ರಥಮ 10 ವಿಜೇತರಲ್ಲಿ ಒಬ್ಬರಾಗಿದ್ದ ಜೋಸೆಫ್ ಮುಂದಿನ 3 ಹಂತಗಳಲ್ಲಿ ಟಾಪ್ 3ರಲ್ಲಿ ಒಬ್ಬರಾಗಿದ್ರು. ಸೈಕ್ಲಿಂಗ್ ಎಂದರೆ ಜೋಸೆಫ್ ಅವರಿಗೆ ಪಂಚಪ್ರಾಣ. ಪ್ರತಿಕೂಲ ಹವಾಮಾನ, ಪ್ರಸಕ್ತ ಕೋವಿಡ್ ಪರಿಸ್ಥಿತಿ ಹಾಗೂ ಅವರ ವಯಸ್ಸು ಯಾವುದೂ ಜೋಸೆಫ್ ಅವರ ಸೈಕ್ಲಿಂಗ್ ಸಾಧನೆಗೆ ಅಡ್ಡಿಯಾಗಿಲ್ಲ. 61ರ ವಯಸ್ಸಿನಲ್ಲೂ ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಜಯಗಳಿಸಿದ್ದು ಉತ್ತಮ ಸಾಧನೆ ಎಂದೇ ಹೇಳಬಹುದು. ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.